Thank you.
ಚಲೋ
ವಿಶೇಷವಾದ ಸಮರ್ಥಕ ಮಣಿಯನ್ನು ಧರಿಸಿದ್ದೇವೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಶಬರ ಪಡೆಯನ್ನು ಕೂಡಿಸಿಕೊಂಡು ಕಾಡಿನತ್ತ ತೆರಳುತ್ತೇನೆ. ಒಂದೆಡೆ ಬೇಟೆಯಾಡಿದ ವಿಪರೀತ ಆಯಾಸ ಹಸಿವು ಬಾಯಾರಿಕೆ, ಇನ್ನೊಂದೆಡೆ ನನ್ನ ಸಂಗಡಿಗರನ್ನು ತೊರೆದು ಬಂದಿದ್ದೆ. ಇಲ್ಲೊಂದು ಪಾದರ್ಶಿಯಲ್ಲ, ಇದರಲ್ಲಿ ಏಕಾಗುತ್ತೆ. ಆದರೆ ನನ್ನಡಿಗೆ ಸುತ್ತ ಬರುತ್ತಿದೆಯಲ್ಲ, ಇದನ್ನು ಒಟ್ಟಿಕೊಂಡು ಮುತ್ತಳಿಯುತ್ತೆ.
ದೇವರು ತಟ್ಟನೆ ಒಳಗ ಕೊಟ್ಟರೆ ಏನು ವಿಶೇಷ? ನನ್ನ ಅಣ್ಣ ಬಲರಾಮ ಅಣ್ಣನ ಸಭೆಯಲ್ಲಿ ನಾನು ಸರಿಯಾದ ಇಲ್ಲದರೆ ತುಂಬಾ ಸಿಟ್ಟಾಗುತ್ತಾನೆ. ಆದ್ದರಿಂದ ಆದಷ್ಟು ಬೇಗ ಆಸ್ಥಾನಕ್ಕೆ ತೆರಳುತ್ತೇನೆ. ನಾನು ತಲೆಗೆಡಿಸಿಕೊಂಡಷ್ಟು ತಮ್ಮ ಕೃಷ್ಣ ಪ್ರಯತ್ನಿಸಿದರೆ ಏನನ್ನಾದರೂ ಸಾಧಿಸಬಹುದಿತ್ತು. ಆದರೆ ಏನು ಮಾಡೋಣ, ಸದಾ ಸ್ತ್ರೀಲೋಲನಾಗಿರುವವನಿಂದ ಏನೂ ನಿರೀಕ್ಷಿಸಲಾಗದು. ಇಂದಿನ ಸಭೆಯಲ್ಲಿ ನಾರದರಿಂದ ಒಂದು ವಿಚಾರವನ್ನು ಕೇಳಿದೆ. ಮಂದರದ ವಿಚಾರದಲ್ಲಿ ಪ್ರಕರಣವಂತನು ಮಾಡಿದ್ದಾನೆ. ಮರಳಿ ಕೃಷ್ಣ ಅವನನ್ನು ನೋಡಿ
ನನ್ನ ಮುಖಾವಲೋಕನ ನನಗೆ ನಿಷಿದ್ಧ. ಯಾಕಣ್ಣನ ಸಭೆಯಲ್ಲಿ ಎಲ್ಲೋ ಕೃಷ್ಣ, ಎಲ್ಲ ವಿಷಯ ಗೊತ್ತಿದ್ದು ನಾಟಕವಾಡ್ತಾ ಇದ್ದೀಯಾ? ಯಾವ ವಿಷಯ? ಸರಿ, ವೃಂದಾವನದ ಅಧಿಕಾರಿ ಸತ್ರಾಜಿತನ ಪರಿಚಯವಿದೆಯೇ? ಹೋಗಣ್ಣ, ಪರಿಚಯವಿದೆ. ನೀನು ಆತನಿಗೆ ತೆರಳಿ ಶಮಂತಕರನ್ನು ಕೊಡು ಎಂದು ಕೇಳಿದ್ದೆಯಾ? ಹೌದಣ್ಣ, ಕೇಳಿದ್ದೆ. ಆತ ಅದನ್ನು ಬಿಡಲಿಕ್ಕೆ ಸ್ಥಿರ ಕಲಿತಿದ್ದ. ಆದ್ದರಿಂದ ಆ ಸ್ಥಳವನ್ನು ಅಲ್ಲಿ ಬಿಟ್ಟು ಬಿಟ್ಟು. ಓ ಕೃಷ್ಣ, ವೃಂದಾವನದಲ್ಲಿ ಸತ್ರಾಜಿತನ ತಮ್ಮ ಪ್ರತೇನ ಅವನಿಯನ್ನು ಮೃಗವೇಟೆಗೆಂದು ಕಾಡಿಗೆ ಹೋದಾಗ ನೀನು ಅವನನ್ನು ತಂದು ಆ ಮಣಿಯನ್ನು ಅಪಹರಿಸಿದೆಯಾ? ಕಳ್ಳ. ಆ ಪ್ರಸನ್ನ ಕಾಡಿಗೆ ಹೋದ ವಿಚಾರವನ್ನು ಅರಿಯದವನಿಲ್ಲ. ಇನ್ನು ಅವನನ್ನು ಕೊಲ್ಲುವುದಕ್ಕೆ ಅವನನ್ನು ನಮ್ಮ ವೈರಿಯೇ, ನಮ್ಮ ಮನೆಯಲ್ಲವೇ ಒಂದು ಮನೆಗಾಗಿ ಕೊಲ್ಲುವಷ್ಟು ಕಟ್ಟುಕಟ್ಟಿದ್ದಾನೆ. ಸೂರ್ಯ ಚಂದ್ರನಲ್ಲಿ ಆನೆ ಮಾಡಿದಷ್ಟು ನಾನು ಅವರನ್ನು ಕೊಲ್ಲಲಿಲ್ಲ, ಆ ಮನೆಯನ್ನು ಅಪಹರಿಸಲಿಲ್ಲ. ಓ ಕೃಷ್ಣ, ಆನೆ ಪ್ರಮಾಣವನ್ನು ನಾನು ನಂಬುವುದಿಲ್ಲ. ಮನೆಗಾಗಿ ಹೇಳ್ತಾ ಇದ್ದೇನೆ, ಮಣಿಕೊಂಡು ಜನ ಜನ
ಆದರೆ ನಿನಗೆ ಅಪವಾದ ಬಂದಿದ್ದು ಸತ್ಯ ತಾನೇ? ಆದ್ದರಿಂದ ಈ ಕೃತ್ಯ ಯಾರಿಂದ ನಡೆಯಿತು, ಹೇಗೆ ನಡೆಯಿತು ಎಂದು ಶೋಧಿಸಿ ನಿನ್ನ ಮೇಲಿನ ಅಪವಾದ ಹೋಗಲಾಡಿಸಿಕೊಳ್ಳಬೇಕಲ್ಲ.
ಅಂತಃಕರಣದಲ್ಲಿ ಶೋಭಿಸುತ್ತಾ ಇದೆ. ತೊಟ್ಟಿಲಲ್ಲಿ ಮಲಗಿರುವ ಬಾಲಕನ್ನ ತೊಟ್ಟಿಲ ಸುದಿಗೆ ಬಂಧಿಸುವ ಸಮಂತಕರ ಸತ್ತಿಯ ಕೂಸುತ್ತಿರುವ ಕನ್ನಡ.
ಧೈರ್ಯವಾಗಿ ಬಂದನಲ್ಲ, ಸಣ್ಣ ಹುಡುಗನ ಕೈ ಬಿಟ್ಟು ಅದೆಷ್ಟು ಬಲವಾಗಿದೆ. ಈ ಹಿಂದೆ ಅದೆಷ್ಟು ಮಂದಿಯೊಂದಿಗೆ ಹೋರಾಡಿ ನಾನು ಗೆದ್ದಿಲ್ಲವೇ, ಆದರೆ ಇನ್ನೂ ಏಕೆ ಹೀಗಾಗುತ್ತಿದೆ? ಬಹುಶಃ ನಾನೆನಿಸಿದ ನನ್ನ ಈತ ಸಾಮಾನ್ಯನಲ್ಲ. ಈ ವಿಶ್ವವನ್ನು ಸೃಷ್ಟಿಸಿದ ಮಹಾಚೇತನ ಇವನಾಗಬೇಕು ಎಂದು ಮನಸ್ಸು ಹೇಳುತ್ತಿದೆ. ಅಯ್ಯೋ ಮಹಾಚೇತನವೇ, ಯಾರು ಇದು?
ಮಾಡಿದೆ ಅರ್ಥವಾಯಿತು. ಈ ಹಿಂದೆ ಕಲಿಯನ್ನು ಮಂದವನಾಗಿಸುವುದಕ್ಕೆ ನೀನು ವಾಮನಾವತಾರಿಯಾಗಿ ಅವನಲ್ಲಿ ಪೂರ್ಣಿಯನ್ನು ಕೇಳಿದವನು. ನನಗೆ ನಿನ್ನ ಎರಡನೆಯ ಏನು ಬೇಡದೇವಾ? ಇದು ಸಂಬಂಧದ ಮಣಿಮಾನವಲ್ಲ. ಜೊತೆಗೆ ನಾನೇ ಸಾಧ್ಯ ಬೆಳೆಸಿದ ಪ್ರಜ್ಞೆ ಮಾಡಿ ಈ ಜಾಗವನ್ನು ನನಗಿಸುತ್ತಿದ್ದೇನೆ. ಅದನ್ನು ಕೊಯ್ಲು ಮಾಡಿದ ನಡಿ ನೋಡು. ಈ ಹಾಗೆ ಮಗಳೇ ಜಂಬಾವತಿ, ಪ್ರಪಂಚದಲ್ಲಿ ಪ್ರತಿಯೊಂದೇ ದೇವರಿಗೆ ತಿಳಿಯುವುದು ಸ್ತ್ರೀ ಸಹಜ. ಆದರೆ ನಿನ್ನ ಬಗ್ಗೆ ಇವರೇ ಪ್ರತಿಯಾಗಿಸುತ್ತಿದ್ದಾನೆ ಎಂದರೆ ಇದು ನನ್ನಲ್ಲಿ ನಂಬಿಕೆಯೇ ಸರಿ. ಬಾವು ಮಗಳು ಮುಂದೆ ಬೆಳೆದು ರಾಗಿಯಾಗಿ ಬದುಕುವುದು. ಜಯ ಜಯ ರಾಮ